ನಗರ ಮಧ್ಯದಲ್ಲಿ ಉಪ್ಪಳ ಟೆಲಿಫೋನ್ ಎಕ್ಸ್ಚೇಂಜ್ಗೆ ಭೀತಿ ಉಂಟು ಮಾಡುತ್ತಿರುವ ಗೂಡಂಗಡಿಗಳು. ಕಾನೂನು ಬಾಹಿರ ಅಂಗಡಿಗಳ ವಿರುದ್ಧ ಪ್ರತಿಭಟನೆ. ಉಪ್ಪಳ ನಗರ ಮಧ್ಯದಲ್ಲಿರುವ ಟೆಲಿಫೋನ್ ಎಕ್ಸ್ಚೇಂಜ್ ಮುಂಭಾಗದ ಗೂಡಂಗಡಿಗಳು ಸಂಚಾರ ದಟ್ಟಣೆ ಉಂಟು ಮಾಡುತ್ತಿರುವುದಾಗಿ ದೂರು ವ್ಯಕ್ತವಾಗಿದೆ. ಉಪಕರಣಗಳು ಮತ್ತು ಜನರೇಟರ್ಗಳು ಸೇರಿದಂತೆ ಗೋಡೆಗೆ ಅಂಟಿಕೊಂಡೇ ಇವು ಸ್ಥಾಪಿಸಲ್ಪಟ್ಟಿವೆ. ಅತ್ಯಂತ ಭದ್ರತೆ ಅಗತ್ಯವಿರುವ ಪ್ರದೇಶದಲ್ಲೇ ಇಂತಹ ಗೂಡಂಗಡಿಗಳು ಕಾರ್ಯನಿರ್ವಹಿಸುತ್ತಿವೆ. ಸಣ್ಣ ಬೆಂಕಿ ಕಣವು ಉಂಟಾದರೆ ದೊಡ್ಡ ದುರಂತಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತವಾಗಿದೆ. ಗೂಡಂಗಡಿಗಳ ಸುತ್ತಮುತ್ತ ಜನರು ಗುಂಪುಗೂಡುವುದು ಎಕ್ಸ್ಚೇಂಜ್ ಕಾರ್ಯಾಚರಣೆಗೆ ಗಂಭೀರ ಅಡ್ಡಿಪಡಿಸುತ್ತಿದೆ. ಜೊತೆಗೆ ಲಹರಿ ವ್ಯಾಪಾರವು ഗൂഢംಗಡಿಗಳನ್ನು കേന്ദ്രವಾಗಿಸಿಕೊಂಡು ನಡೆಯುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. മംഗൽപാടി പഞ്ചായത്തിൻ്റെ ഉപ്പള ടൗണിൻ്റെ അടുത്തുള്ള ഈ ടെലിഫോൺ എക്സ്ചേഞ്ചിൻ്റെ സമീപമുള്ള ഒരു അന്യ തൊഴിലാളി അവരുടെ ഒരു ഹോട്ടലിൽ നടക്കുന്നത് ലഹരി, അതിൻ്റെ ആ കഞ്ഞി കച്ചവടത്തിൻ്റെ മറവിൽ നടക്കുന്നത് ഇവിടെ ലഹരി പദാർത്ഥവും വിൽപ്പനയും അതേ രീതിയിൽ ഹണി ട്രാപ്പിൻ്റെ കാര്യങ്ങളാണ് നടക്കുന്നത്. ഇതിനെതിരെ മംഗൽപാടി പഞ്ചായത്ത് അധികൃതരും പോലീസരും ഇതിനെതിരെ നടപടി ಸ್ವೀಕರಿಸണമെന്ന് ಅಭ್ಯರ್ಥಿക്കുന്നു. ಕಾನೂನು ಬಾಹಿರ ಗೂಡಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಅವುಗಳನ್ನು ತೆರವುಗೊಳಿಸಿ ಪರಿಸರವನ್ನು ಸ್ವಚ್ಛಗೊಳಿಸುವಂತೆ ಟೆಲಿಫೋನ್ ಎಕ್ಸ್ಚೇಂಜ್ ಅಧಿಕಾರಿಗಳು ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಕ್ರಮ ಕೈಗೊಳ್ಳಲಾಗಿಲ್ಲವೆಂಬುದು ತಿಳಿದುಬಂದಿದೆ. ಸಮೀಪದ ಅಂಚೆ ಕಚೇರಿ ಅಧಿಕಾರಿಗಳು ಇದೇ ರೀತಿಯ ದೂರು ನೀಡಿರುವುದು ತಿಳಿದುಬಂದಿದೆ. ಒಬ್ಬ ಅಧಿಕಾರಿಯ ಸಹಕಾರದಿಂದಲೇ ಇಲ್ಲಿ ಒಂದು ಪೆಟ್ಟಿಗೆಯ ಅಂಗಡಿ ಕಾರ್ಯನಿರ್ವಹಿಸುತ್ತಿದೆ ಎಂಬ ಆರೋಪವೂ ಇದೆ. ಲಹರಿ ಮಾಫಿಯಾಗಳಿಗೆ ಬೆಂಬಲ ನೀಡುತ್ತಿರುವ ಗೂಡಂಗಡಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಜನಾಂದೋಲನಕ್ಕೆ ಮುಂದಾಗುವುದಾಗಿ ಸ್ಥಳೀಯರು ಎಚ್ಚರಿಸಿದ್ದಾರೆ.